ರಾತ್ರಿ ಸಮಯದಲ್ಲಿ ಗಾಢನಿದ್ರೆಯಲ್ಲಿ ಇದ್ದಾಗ ಎದೆಯ ಮೇಲೆ ಯಾರೋ ಕುಳಿತುಕೊಂಡ ಹಾಗೆ ಆಗುವುದು, ಉಸಿರಾಡಲು ಸಮಸ್ಯೆ ಆದಾಗೆ ಅನಿಸುವುದು, ಪಕ್ಕದಲ್ಲಿ ಯಾರೋ ಇದ್ದಾಗೆ ಅನಿಸುವುದು, ಈ ರೀತಿಯಾಗಿ ತುಂಬ ಜನಕ್ಕೆ ಗಾಢನಿದ್ರೆಯಲ್ಲಿ ಇದ್ದಾಗ ಆಗುತ್ತದೆ. ಆದರೆ ಈ ರೀತಿ ಯಾಕೆ ಆಗುವುದು ಅನ್ನುವಂತಹ ಮಾಹಿತಿ ತುಂಬ ಜನಕ್ಕೆ ಗೊತ್ತಿರುವುದಿಲ್ಲ. ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀವಿ, ಬನ್ನಿ. ಕೆಲವು ಮಂದಿಗೆ ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡುವಾಗ ಕೆಟ್ಟ ಕನಸುಗಳು ಹೆಚ್ಚಾಗಿ ಬರುತ್ತದೆ. ಹಾಗೆ ನಿದ್ದೆ ಮಾಡುವ ಸಮಯದಲ್ಲಿ ಬಂದು ಒಂದೇ ಸಲಕ್ಕೆ ಎದೆಯ ಮೇಲೆ ಯಾರೋ ಕುಳಿತುಕೊಂಡ ಹಾಗೆ, ಉಸಿರಾಟಕ್ಕೆ ಸಮಸ್ಯೆಯಾಗಿ ಯಾರನ್ನಾದರೂ ಕೂಗಬೇಕು, ಎದ್ದೇಳಬೇಕು ಅಂದರೂ ಆಗುವುದಿಲ್ಲ. ಹಾಗೇನೆ ಆ ಸಮಯದಲ್ಲಿ ಯಾರನ್ನಾದರೂ ಕರೆಯಬೇಕು, ಕೈಕಾಲುಗಳನ್ನು ಅಲುಗಾಡಿಸಿದರೂ ಆಗುವುದಿಲ್ಲ. ನಾವೇ ಮಾತಾಡಿದ ಹಾಗೆ ಅನಿಸುತ್ತದೆ. ನಮ್ಮ ಬಾಯಿಯಿಂದ ಒಂದು ಶಬ್ದ ಅಥವಾ ಒಂದು ಪದ ಕೂಡ ಹೊರಗೆ ಬರುವುದಿಲ್ಲ. ಅರ್ಧರಾತ್ರಿ ಸಮಯದಲ್ಲಿ ಒಳ್ಳೆಯ ಗಾಢನಿದ್ರೆಯಲ್ಲಿ ಇರಬೇಕಾದರೆ ನಮ್ಮ ಮೇಲೆ ಯಾರೋ ಕುಳಿತುಕೊಂಡ ಹಾಗೆ ಆಗುತ್ತದೆ. ಇದನ್ನು ಸ್ಲೀಪ್ ಪ್ಯಾರಾಲಿಸಿಸ್ ಎಂದು ಕರೆಯುವರು. ಹೀಗೆ ಜರುಗುವುದಕ್ಕೆ ಇದರ ಹಿಂದೆ ಪ್ರತ್ಯೇಕವಾದಂತಹ ಕಾರಣ ಏನೂ ಇರುವುದಿಲ್ಲ. ಅತಿಯಾಗಿ ನಿದ್ದೆ ಕೆಡುವವರು, ಅಂದರೆ ಸರಿಯಾಗಿ ನಿದ್ದೆ ಮಾಡದೆ ಒಂದೇ ಸಲಕ್ಕೆ ಗಾಢನಿದ್ರೆಗೆ ಜಾರುವುದಕ್ಕೆ ಇಂತಹ ಪರಿಸ್ಥಿತಿಗಳು ಎದುರಾಗುತ್ತವೆ ಎಂದು ನಿಪುಣರು ಹೇಳುತ್ತಿದ್ದಾರೆ. ಈ ಸ್ಲೀಪ್ ಪ್ಯಾರಾಲಿಸಿಸ್ ಅನ್ನುವುದು ಸುಮಾರು 80 ಸೆಕೆಂಡುಗಳ ಕಾಲ ಇರುತ್ತದೆ. ಫಾರ್ ಎಕ್ಸಾಂಪಲ್, ನೀವು 1-2 ದಿನ ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ ಒಂದೇ ಸಲಕ್ಕೆ ಗಾಢನಿದ್ರೆ ಮಾಡಿದರೆ ಇಂತಹ ಪರಿಸ್ಥಿತಿಗಳು ಎದುರಾಗುತ್ತವೆ. ಹಾಗಾಗಿ ಮನುಷ್ಯನಿಗೆ ನಿದ್ದೆ ಅಷ್ಟೇ ಮುಖ್ಯ. ಈ ಮಾಹಿತಿ ತಿಳಿದುಕೊಂಡಿದ್ದೀರಾ ಅಲ್ಲವೇ? ಈ ರೀತಿಯಾಗಿ ನಿಮಗೆ ಯಾವಾಗಾದರೂ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇದಕ್ಕೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಇದು ನಾರ್ಮಲ್ ಆಗಿ ನಿದ್ದೆ ಸರಿಯಾಗಿ ಮಾಡದೇ ಇದ್ದರೆ ಈ ರೀತಿಯಾಗಿ ಆಗುತ್ತದೆ ಅಷ್ಟೇ. ಧನ್ಯವಾದ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.